ಬೇಟಿ ಬಚಾವೋ ಬೇಟಿ ಪಡಾವೋ ಜಾಗೃತಿ ಜಾಥವನ್ನ ಮೂಡಬಿದ್ರೆಯ ಸಮಾಜ ಮಂದಿರದ ರೋಟರಿ ಶಾಲೆವರೆಗೆ ಮೂಡಬಿದ್ರೆ ರೋಟರಿ ಕ್ಲಬ್ ವತಿಯಿಂದ ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ನಡೆಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಯೋಜನಾಧಿಕಾರಿ ಶ್ಯಾಮಲಾ ಅವರ ಜೊತೆಗೂಡಿ ರೋಟರಿ ಝೋನ್ 4ರ ಸಹಾಯಕ ರಾಜ್ಯಪಾಲ ಪ್ರಶಾಂತ್ ಕಾರಂತ್ ಹಸಿರು ನಿಶಾನೆ ತೋರಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಕಾಶ್ ಕಾರಂತ್ ಅವರು ಪುಟಾಣಿ ಮಕ್ಕಳಲ್ಲಿರುವ ಸೃಜನಾತ್ಮಕ ಪ್ರತಿಭೆಯನ್ನ ಗುರುತಿಸಿ ಯಶಸ್ಸಿಗೆ ಪ್ರೋತ್ಸಾಹಿಸುವವರು ಅಂಗನವಾಡಿ ಶಿಕ್ಷಕರು. ಮನೆಯಲ್ಲಿ ಒಂದು ಮಗುವನ್ನ ಸಾಕಲು ಕಷ್ಟಪಡುವ ತಾಯಂದಿರು ಅಂಗನವಾಡಿಯಲ್ಲಿ ತಮ್ಮ ಮಕ್ಕಳನ್ನ ಬಿಟ್ಟು ಹೋಗಿ ಕೆಲಸಕ್ಕೆ ಹೋಗ್ತಾರೆ. ಅಂಗನವಾಡಿಯಲ್ಲಿ ಸುಮಾರು 20 ರಿಂದ 30 ಮಕ್ಕಳನ್ನ ಸಂಭಾಳಿಸುವ ಅಂಗನವಾಡಿ ಶಿಕ್ಷಕಿಯರು ಮಹಾಮಾತೆಯರು ಎಂದರು. ಯಾಕೆಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಒಂದು ಮಗುವನ್ನು ನಮ್ಮಂತವರಿಗೆಲ್ಲ ಸಾಕಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅಂತಲ್ಲಿ ಆ ಪುಟ್ಟ 3 ರಿಂದ 5 ವರ್ಷದ ಮಕ್ಕಳನ್ನು ಅವರೆಲ್ಲ ಆಗು ಹೋಗುಗಳನ್ನು ಅದರ ಒಟ್ಟಿಗೆ ಅವರಲ್ಲಿ ಅಡಗಿರತಕ್ಕಂತಹ ಒಂದು ಏನು ಅವರ ಕಲಾಭಿವ್ಯಕ್ತತೆ ಇದೆ ಅದನ್ನ ಅವರ ಜ್ಞಾನವನ್ನ ಅವರ ನೋವು ನಲಿವು ಸಂತೋಷ ಪ್ರತಿಯೊಂದನ್ನು ಕೂಡ ಇವತ್ತು ಎಷ್ಟೋ ಹೆಂಗಸರು ಹೊಟ್ಟೆ ಹೊರಲಿಕ್ಕೆ ಹೊರಗೆ ಜಾಬ್ಗೆ ಹೋಗ್ತಾರೆ, ಅಂಗನವಾಡಿಯಲ್ಲಿ ಬಿಟ್ಟು ಹೋಗ್ತಾರೆ. ಅಂತಹ ಮಕ್ಕಳನ್ನ ನೀವು 10, 20, 30 ಮಕ್ಕಳನ್ನ ನೀವು ಸೇರಿಸಿ ನಿಜವಾಗಿ ಸಹ ಅವರಿಂದ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮಗಳನ್ನ ರೂಪಿಸುವಲ್ಲಿ ಅವರನ್ನ ಒಂದು ನಾಳಿನ ಒಂದು ವಿಶೇಷ ನಾಗರಿಕ ಸಜ್ಜನ ಒಂದು ನಾಗರಿಕ ಆಗುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ನಿಜವಾಗಿ ಸಹ ಶ್ಲಾಘನೀಯ. ನಂತರ ರೋಟರಿ ಶಾಲೆಯ ಆವರಣದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗಾಗಿ ನಡೆದ ಆಟೋಟ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಆಶಾ ಸ್ಫೂರ್ತಿ 2019 ರೋಟರಿ ಅಧ್ಯಕ್ಷ ಡಾಕ್ಟರ್ ರಮೇಶ್ ಅವರು ಉದ್ಘಾಟಿಸಿದ್ರು. ಸಿಡಿಪಿಒ ಶ್ಯಾಮಲಾ ಮಾತನಾಡಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಲ್ಲಿರುವ ಪ್ರತಿಭೆಗಳನ್ನು ಅನಾವರಣಗೊಳಿಸುವ ಅವಕಾಶವನ್ನ ಮೂಡಬಿದ್ರೆ ರೋಟರಿ ಕ್ಲಬ್ ನೀಡಿರುವುದು ಶ್ಲಾಘನೀಯ ಎಂದರು. ಹಾಗೆ ನಿಮ್ಮಲ್ಲಿ ಇವತ್ತು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಿಮ್ಮಲ್ಲಿ ಇರತಕ್ಕಂಥ ಎಲ್ಲ ಪ್ರತಿಭೆಗಳನ್ನ ಇವತ್ತು ಇಲ್ಲಿ ನಿಮಗೆ ಅನಾವರಣಗೊಳಿಸಲಿಕ್ಕೆ ನಿಮಗೆ ಒಂದು ಅವಕಾಶ, ಈ ಒಂದು ಅವಕಾಶವನ್ನು ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ನಾವು ಮೂಡಬಿದ್ರೆಯ ಸಮಾಜ ಮಂದಿರದಿಂದ ಇಲ್ಲಿ ತನಕ ರೊಟೇರಿಯನ್ ಸ್ಕೂಲ್ ತನಕ ನಮ್ಮ ಭಾರತ ಸರ್ಕಾರದ ಬಹಳ ಪ್ರಮುಖವಾದ ಯೋಜನೆ ಅಂತ ಬೇಟಿ ಬಚಾವೋ ಬೇಟಿ ಪಡಾವೋ, ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ರೋಟರಿ ಕ್ಲಬ್ನ ಕಾರ್ಯದರ್ಶಿ ಸಿಎಚ್ ಗಫೂರ್, ಮೂಡಬಿದ್ರೆ ವಲಯದ ಮೇಲ್ವಿಚಾರಕಿ ಕಾತ್ಯಾಯಿನಿ, ಕಲ್ಲಮುಡ್ಕೂರು ವಲಯದ ಭಾರತಿ, ಶಿರ್ತಾಡಿ ವಲಯದ ರತೀಶ್ ಶೆಟ್ಟಿ ಹಾಗೂ ಬಿಳುವಾಯಿ ವಲಯದ ಶುಭಾ, ಮೂಡಬಿದ್ರೆ ವಲಯದ ಸಭಾಪತಿ ಸೂರಜ್ ಬನ್ನಡ್ಕ, ಅವಿಲ್ ಡಿಸೋಜಾ ಅವರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, V4 News 24/7 ಮೂಡಬಿದ್ರೆ.